ತಂತ್ರಜ್ಞಾನಗಳು ಬೆಳೆದಂತೆ ಪ್ರಯೋಗಗಳು ಹೆಚ್ಚಾಗುತ್ತೆ, ವಿನೂತನ ಪ್ರಯತ್ನಗಳು ರೂಪು ತಳೆಯುತ್ತೆ. ಈ ವಿಚಾರಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಅದು ಆಲ್ಬಮ್ ಸಾಂಗ್ಗಳು. ಅನೇಕ ಪ್ರತಿಭೆಗಳು ಈ ನಿಟ್ಟಿನಲ್ಲಿ ಪ್ರಯೋಗಾತ್ಮಕವಾಗಿ ತೊಡಗಿಸಿಕೊಂಡಿದ್ದು, ಈ ಸಾಲಿಗೆ ಹೊಸ ಸೇರ್ಪಡೆ ಅಂದರೆ ಅದು ಮಾಯದ ಹೂವು ಎನ್ನುವಂತಹ ಕನ್ನಡ ಆಲ್ಬಮ್ ಸಾಂಗ್. ಒಂದು ಅದ್ಭುತ ಕತೆ, ದೃಶ್ಯಗಳ ಸಂಯೋಜನೆ ಹೊಂದಿರುವಂತಹ ಈ ಒಂದು ಆಲ್ಬಮ್ ಸಾಂಗ್ ಇದೀಗ V4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡಿ. ಆಲ್ಬಮ್ ಸಾಂಗ್ಸ್ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡಿರುವಂತಹ ವಿಭಾಗ. ಅನೇಕ ಪ್ರತಿಭೆಗಳನ್ನ ಲೋಕಕ್ಕೆ ಪರಿಚಯಿಸಿರುವ ಆಲ್ಬಮ್ ಸಾಂಗ್ ವಿಭಾಗದಲ್ಲಿ ಅನೇಕ ಪ್ರಯೋಗಾತ್ಮಕ ಕಂಟೆಂಟ್ಗಳು ಮೂಡಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಹೊಸ ಸೇರ್ಪಡೆ ಅಂದ್ರೆ ಅದು ಮಾಯಾದ ಹೂ ಎನ್ನುವ ಕನ್ನಡ ಆಲ್ಬಮ್ ಸಾಂಗ್. ಹಂಸಧ್ವನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ತಯಾರಾದ ಈ ಆಲ್ಬಮ್ ಸಾಂಗ್ ಇದೀಗ V4 ಸ್ಟ್ರೀಮ್ನಲ್ಲಿ ಮೂಡಿ ಬರ್ತಾ ಇದೆ. ನಾ ಕನಸಲ್ಲಿ ಹುಡುಕು ಸಂಗಾತಿಯೇ, ನೀ ಮೌನದಲ್ಲಿ ಮಾತಾಡು ಹೇಗೆ, ನಾ ನಿಂತಲ್ಲೇ ಕಳೆದೋದೇ ಹಾಗೆ. ಮೊದಲಿಗೆ ನಾವು ಲಿರಿಕಲ್ ಮಾಡೋದಂತಿದ್ದದ್ದು ಸಾಂಗ್. ಆಮೇಲೆ ಸಾಂಗ್ ನೋಡಿ ಎಲ್ಲರೂ ಒಂದು ಹೊಗಳಿಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಒಂದು ಸಣ್ಣ ಆಲ್ಬಮ್ಮೇ ಮಾಡುವಂತೇಳಿ ನಾವು ಯೋಚನೆ ಮಾಡಿದ್ವಿ. ಇದರಲ್ಲಿ ಹೀರೋ ಆಗಿ ಸುಬ್ರಹ್ಮಣ್ಯ ಆಚಾರ್ಯ ಸಂತೆಗಟ್ಟೆ, ಹೀರೋಯಿನ್ ಆಗಿ ಪ್ರತೀಕ್ಷಾ ಆಚಾರ್ಯ ಸಂತೆಗಟ್ಟೆ. ಕಾನ್ಸೆಪ್ಟ್ ಅಂತ ಹೇಳಿದರೆ ನಾವು ಮಳೆಯಲ್ಲಿ ಒಂದು ಸಾಂಗ್ ಕೇಳಿದ್ದೇವೆ ಮೊದಲು. ಅದು ನಿಜವಾಗಿ ಕೇಳಲಿಕ್ಕೆ ತುಂಬ ಖುಷಿಯಾಯಿತು. ಅದಕ್ಕೆ ನಾವು ಎಂತ ಅನಿಸಿದೆ ಅಂತೇಳಿದ್ರೆ ಕನ್ನಡದಲ್ಲಿ ಒಂದು ಲಿರಿಕ್ಸ್ ಬರೆದು ಒಂದ್ಸಲ ಮಾಡುವ ಹೇಗಾಗ್ತದೆ ಅಂತೇಳಿ ನಾವು ಮಾಡಿದ್ವಿ. 15 ಶೂಟಿಂಗ್ ತಗೊಂಡಿದ್ವಿ ಮಾಡೋದಕ್ಕೆ. ಅದ್ರಲ್ಲಿ ಪ್ಲ್ಯಾನ್ ಮಾಡಿದ ಮಾತ್ರ ಲಾಕ್ಡೌನ್ ಆಗಿ ಸ್ವಲ್ಪ ತಿಂಗಳು ಆದಮೇಲೆ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಹಾಗೆ ನಾನೊಂದು ಮೂವಿ ಮಾಡಿದ್ದೆ, ಶಾರ್ಟ್ ಮೂವಿ. ಅದಾದಮೇಲೆ ನಾನು ಕ್ಯಾಮ್ರಾ ವರ್ಕ್ ಮತ್ತು ಎಡಿಟಿಂಗ್ ಎಲ್ಲ ನೋಡಿದೆ. ಸೊ ನಾನು ಹೇಳಿದೆ ಹೀಗೆ ಒಂದು ಪ್ಲ್ಯಾನ್ ಉಂಟು ಮಾಡುವ. ಲಾಕ್ಡೌನ್ ಟೈಮಲ್ಲಿ ಹೊಳೆದ ಲಿರಿಕಲ್ ವಿಡಿಯೋ ಸಾಂಗ್ನ ಪರಿಕಲ್ಪನೆ ಕೊನೆಗೂ ಒಂದು ಅದ್ಭುತ ವಿಡಿಯೋ ಆಲ್ಬಮ್ ಸಾಂಗ್ ಆಗಿ ಮೂಡಿ ಬಂದಿದೆ. ಯುವ ಪ್ರತಿಭೆ ಸುಬ್ರಹ್ಮಣ್ಯ ಆಚಾರ್ಯ ಮತ್ತು ಕಿಶೋರ್ ಆಚಾರ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ವಿಡಿಯೋ ಆಲ್ಬಮ್ ಸಾಂಗ್ ಅನ್ನ ಮೂಕಾಂಬಿಕಾ ರಮೇಶ್ ಆಚಾರ್ಯ ಅವರು ನಿರ್ಮಾಣ ಮಾಡಿದ್ದಾರೆ. ಆಸಿಪಿಕೆ ಅವರ ಸಾಹಿತ್ಯ ರಚನೆಯ ಹಾಡಿಗೆ ಕಿಶೋರ್ ಆಚಾರ್ಯ, ಡಾಕ್ಟರ್ ಪ್ರತೀಕ್ಷಾ ಆಚಾರ್ಯ, ವಿನೀಶ್ ಪೂಜಾರಿ ಮತ್ತು ರಶ್ಮಿತಾ ಪೂಜಾರಿ ಅವರು ಧ್ವನಿಯಾಗಿದ್ದಾರೆ. ಸುಮಧುರ ಗಾಯನವೇ ಸಾಂಗ್ನ ಜೀವಾಳವಾಗಿದ್ದು, ಸಾಂಗ್ನಲ್ಲಿ ಸುಬ್ರಹ್ಮಣ್ಯ ಆಚಾರ್ಯ ಮತ್ತು ಡಾಕ್ಟರ್ ಪ್ರತೀಕ್ಷಾ ಆಚಾರ್ಯ ನಟಿಸಿದ್ದಾರೆ. ಯುವ ಪ್ರತಿಭೆ ಸೃಜನ್ ಆಚಾರ್ಯ ಛಾಯಾಗ್ರಹಣ ಮತ್ತು ಸಂಕಲನವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಾವು ಇಷ್ಟು ದೊಡ್ಡ ಮಟ್ಟಿಗೆ ಅಂದರೆ ಒಂದು ಆಲ್ಬಮ್ ಸಾಂಗ್ ಸ್ಟಾರ್ಟಪ್ ಹಾಗೆ ಮಾಡ್ತಾರೆ, ಶುರುವಲ್ಲಿ ಹಾಗೆ ಮಾಡ್ತಾರೆ, ಹಾಗೆ ಎನಿಸಿ ಮಾಡಿದ್ದದು. ಆದರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೂ ಮಲಯಾಳಂ ಸಾಂಗಲ್ಲಿ ಆದರೆ ಅದರದ್ದು ರೆಸ್ಪಾನ್ಸ್ ಇನ್ನೂ ಒಳ್ಳೆ ಇತ್ತು. ಹಾಗಾಗಿ ಮ್ಯೂಸಿಕ್ ಸಹ ಅದರಲ್ಲಿ ತುಂಬ ಒಳ್ಳೆ ಕೇಳಿಸ್ತಿತ್ತು. ಹಾಗೆ ಕನ್ನಡದಲ್ಲಿ ಮಾಡೋದಾದರೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ಎಣಿಸಿ ಇವರ ಫ್ರೆಂಡ್ ಕಿಶೋರ್ ಅವರ ಫ್ರೆಂಡ್ ಆಸಿಫ್ ಅಂತೇಳಿ ಅವರು ಲಿರಿಕ್ಸ್ ಬರೆದು ಇದನ್ನು ಮಾಡಿದ್ದಾರೆ. ಸೊ ಇವರೆಲ್ಲ ಒಂದು ಹೊಸತು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ಸಾಂಗಿಗೆ ಆಗಲಿ ಆ್ಯಕ್ಟಿಂಗಿಗೆ ಆಗಲಿ ಕೇಳಿದರು. ಸೊ ನನ್ನಿಂದ ಆದಷ್ಟು ಟ್ರೈ ಮಾಡಿ ಆ್ಯಕ್ಟಿವಿಟಿ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಅದೇ ಶಾರ್ಟ್ ಮೂವಿ ಮಾಡುವ ಅಂತಿದ್ದೇವೆ. ನಿಮಗೆಲ್ಲ ಸಪೋರ್ಟ್ ಬೇಕು. ಹಾಡಿನ ಕತೆಗೆ ಅನುಗುಣವಾಗಿ ಉಡುಪಿ ಮಲ್ಪೆ ಆಸುಪಾಸಿನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಪರ್ಕಳದ ಬ್ರಾಹ್ಮರಿ ಸ್ಟುಡಿಯೋಸ್ನ ಆನಂದ್ ಅವರು ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಈ ಮೂಲಕ ಒಂದು ಅಪರೂಪದ ಸುಂದರವಾದ ಆಲ್ಬಮ್ ಸಾಂಗ್ ರೂಪುಗೊಂಡಿದೆ. V4 ಸ್ಟ್ರೀಮ್ನಲ್ಲಿ ಈ ಆಲ್ಬಮ್ ಸಾಂಗ್ ಅನ್ನ ನೋಡಿ ಆನಂದಿಸಬಹುದಾಗಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.